ಅಲ್ಲಿ ಹಲವಾರು ವರ್ಷಗಳಿಂದ ಜೀವನ ಸಾಗಿಸುವ ನಿವಾಸಿಗಳಿದ್ದಾರೆ. ಇಲ್ಲಿನ ನಿವಾಸಿಗಳು ಮನೆಗೆ ಹೋಗಬೇಕಾದ್ರೆ ಯಾವುದೇ ವಾಹನವನ್ನ ಬಳಸಲ್ಲ, ಬದಲಾಗಿ ಕಾಲ್ನಡಿಗೆಯ ಮೂಲಕ ಮನೆಗೆ ಹೋಗ್ತಾರೆ. ಹಾಗಂತ ಇವರು ಯಾವ ದೇವರ ಹತ್ರ ಕೂಡ ಕಾಲ್ನಡಿಗೆಯಲ್ಲೇ ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿ ಹರಕೆಯನ್ನ ಹೊತ್ತಿಲ್ಲ. ಅಷ್ಟಕ್ಕೂ ಇವರು ಯಾಕೆ ನಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀವಿ ಇಂದಿನ ಜನಮನದಲ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ದೇಶ ಅಭಿವೃದ್ಧಿಯಾಗುತ್ತಿದೆ ಎನ್ನುವ ಮಾತು ದೇಶದೆಲ್ಲೆಡೆ ಕೇಳಿಬರುತ್ತಿದೆ. ಭಾರತದಲ್ಲಿರುವ ನಗರಗಳನ್ನು ಸ್ಮಾರ್ಟ್ ಸಿಟಿ ಎನ್ನುವ ಹೆಸರಿನಲ್ಲಿ ಅಭಿವೃದ್ಧಿಪಡಿಸಲು ಹಲವು ನಗರಗಳನ್ನು ಈಗಾಗಲೇ ಈ ಯೋಜನೆಗೆ ಆಯ್ಕೆ ಮಾಡಲಾಗಿದೆ. ಇಂತಹ ನಗರಗಳ ಪೈಕಿ ಮಂಗಳೂರು ನಗರವೂ ಒಂದು. ಮಂಗಳೂರು ನಗರವನ್ನು ಸ್ಮಾರ್ಟ್ ಆಗಿಸಲು ಸಾಕಷ್ಟು ಕೆಲಸಗಳು ನಡೆಯುತ್ತಿವೆ. ಈ ಮೂಲಕ ಮಂಗಳೂರು ನಗರ ಸಾಕಷ್ಟು ಅಭಿವೃದ್ಧಿಯಾಗಲಿದೆ ಎನ್ನುವ ಮಾತುಗಳನ್ನು ವಿವಿಧ ಪಕ್ಷಗಳ ರಾಜಕಾರಣಿಗಳು ಆಡುತ್ತಾ ಬರುತ್ತಿದ್ದಾರೆ. ಆದರೆ ಮಂಗಳೂರು ನಗರದಿಂದ ಸ್ವಲ್ಪ ಒಳಭಾಗಕ್ಕೆ ತೆರಳಿದ್ರೆ ಸಾಕು ಸ್ಮಾರ್ಟ್ ಸಿಟಿಯ ಹಣೆಬರಹ ಏನು ಎನ್ನುವುದು ಗೊತ್ತಾಗುತ್ತೆ. ಹೌದು, ನಗರದಲ್ಲಿ ಒಂದು ಕಡೆ ರಸ್ತೆಗಳು ಸಮರ್ಪಕವಾಗಿಲ್ಲ, ರಸ್ತೆಗಳು ಚೆನ್ನಾಗಿಲ್ಲ ಎನ್ನುವ ಕೂಗು ಒಂದೆಡೆಯಾದ್ರೆ, ಮಂಗಳೂರಿನಂತಹ ಮಹಾನಗರದಲ್ಲಿ ರಸ್ತೆಗಳೇ ಇಲ್ಲದೆ ಕೆಲವು ಕುಟುಂಬಗಳು ಬದುಕುತ್ತಿವೆ ಅಂದ್ರೆ ನೀವು ನಂಬಲೇಬೇಕು. ಮಂಗಳೂರಿನ ಮರಬೂರಿನ 55ಕ್ಕೂ ಅಧಿಕ ಮನೆಗಳಿಗೆ ರೈಲು ಹಳಿ ಕಾಮಗಾರಿಯಿಂದ ರಸ್ತೆ ಸಂಪರ್ಕ ಕಡಿತವಾಗಿದೆ. ಇದರಿಂದಾಗಿ ಅಲ್ಲಿನ ನಿವಾಸಿಗಳು ರೈಲು ಹಳಿಯನ್ನೇ ಬಳಸಬೇಕಾದ ಅನಿವಾರ್ಯ ಎದುರಾಗಿದೆ. ನೀವು ದೃಶ್ಯಗಳಲ್ಲಿ ನೋಡುತ್ತಿರುವುದು ಯಾವುದೋ ಅಭಿವೃದ್ಧಿ ಕುಂಠಿತವಾಗಿರುವ ಉತ್ತರ ಭಾರತದ ಯಾವುದೇ ಪ್ರದೇಶವಲ್ಲ. ಇದು ಮಂಗಳೂರಿನ, ಅದರಲ್ಲೂ ಅಂತಾರಾಷ್ಟ್ರೀಯ ದರ್ಜೆಯ ವಿಮಾನ ನಿಲ್ದಾಣದ ಬಳಿ ಇರುವ ಮರಬೂರಿನ ದೃಶ್ಯಗಳು. ಇವರೇನು ಸಂಜೆಯನ್ನ ಎಂಜಾಯ್ ಮಾಡಿಕೊಂಡು ರೈಲು ಹಳಿಯ ಮೇಲೆ ಓಡಾಡುತ್ತಿಲ್ಲ, ಯಾಕೆಂದ್ರೆ ಇವರಿಗೆ ಇದುವೇ ರಸ್ತೆ. ಹೌದು, ಮರಬೂರಿನ ಸುಮಾರು 55 ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ರೈಲು ಹಳಿಯನ್ನೇ ರಸ್ತೆಯನ್ನಾಗಿಸಬೇಕಾದ ಪರಿಸ್ಥಿತಿಯಲ್ಲಿ ಇಲ್ಲಿನ ಮಂದಿ ದಿನವನ್ನ ದೂಡುತ್ತಿದ್ದಾರೆ. ಇದಕ್ಕೆ ಕಾರಣ ಇಲ್ಲಿ ನಡೆಯುತ್ತಿರುವ ರೈಲು ಹಳಿ ಕಾಮಗಾರಿ.
5 ವರ್ಷಗಳಿಂದ ಇಲ್ಲಿ ಹಳಿ ಕಾಮಗಾರಿ ನಡೆಯುತ್ತಿದೆ. ಮರವೂರಿನಲ್ಲಿ ನಡೆಯುತ್ತಿರುವ 2ನೇ ರೈಲು ಹಳಿ ಕಾಮಗಾರಿಯಿಂದಾಗಿ ಮರವೂರು ಜಂಕ್ಷನ್ನಿಂದ ಕಿನ್ನಿಮುಗೇರು ಮಹದೇವ ದೇವಸ್ಥಾನದವರೆಗಿನ ಮನೆಗಳಿಗೆ ಸಂಪರ್ಕ ರಸ್ತೆ ಕಡಿತಗೊಂಡಿದ್ದು, ಇದರಿಂದ ರೈಲು ಹಳಿಯನ್ನೇ ಬಳಸುವ ಅನಿವಾರ್ಯ ಎದುರಾಗಿದೆ. ಇಲ್ಲಿ ಹಳಿ ಕಾಮಗಾರಿ ನಡೆಯುತ್ತಿದ್ದು, 1ನೇ ಹಳಿ ಬದಿಯಲ್ಲಿ ಮಣ್ಣಿನ ರಸ್ತೆ ಇತ್ತು. ಇದುವೇ ಇಲ್ಲಿಯವರೆಗೆ ಸಂಪರ್ಕ ರಸ್ತೆಯಾಗಿತ್ತು. ಈಗ 2ನೇ ಹಳಿಯ ಕಾಮಗಾರಿ ಆರಂಭಗೊಂಡಿದ್ದರಿಂದ ಈ ರಸ್ತೆಗೆ ಮಣ್ಣು ಹಾಕಲಾಗಿದೆ. ಇದರಿಂದ ರಸ್ತೆಯೇ ಇಲ್ಲದಂತಾಗಿದೆ. ರೈಲು ಹಳಿ ಕಾಮಗಾರಿಯಿಂದಾಗಿ ಮರವೂರಿನ ಕಿನ್ನಿಮುಗೇರು ಪ್ರದೇಶದ ಸುಮಾರು 55 ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ಕೆಲವೆಡೆ ಕಾಲುದಾರಿಯಷ್ಟೇ ಇದೆ. ರಸ್ತೆ ಸಂಪರ್ಕವಿಲ್ಲದೆ ಇಲ್ಲಿಗೆ ಯಾವುದೇ ವಾಹನಗಳು ಬರುವುದಿಲ್ಲ. ಶಾಲಾ ಮಕ್ಕಳು, ದಿನಗೂಲಿ ಕಾರ್ಮಿಕರು, ವಯಸ್ಕರು ಸಹಿತ ಸುಮಾರು 170 ಮಂದಿ ಈ ರೈಲು ಹಳಿಯನ್ನೇ ದಾರಿಯಾಗಿ ಬಳಸಿಕೊಳ್ಳುತ್ತಿದ್ದಾರೆ. ನಮಗೆ ಶಾಲೆಗೆ ಹೋಗಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಿದೆ. ಅಂದರೆ ಮಳೆಗಾಲದಲ್ಲೂ ಹಾಗೇನೆ. ಈಗಲೂ ಏನು ನಮಗೆ ರಸ್ತೆ ಸರಿ ಇಲ್ಲದಿದ್ದರಿಂದ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ರಸ್ತೆಯೂ ಇಲ್ಲ ಸರಿಯಾಗಿ, ನಮಗೆ ಎಜುಕೇಷನ್ ಕೂಡ ಸಿಗಲ್ಲ ಅಂತ ಆ ಒಂದು ಇದಕ್ಕೆ ಭಾವನೆಗೆ ನಾವು ಬಂದಿದ್ದೇವೆ. ಈ ಥರ ಆದರೆ ಇನ್ನು ನಾವು ಮುಂದೆ ಹೇಗೆ ಕಲಿಯುವುದು, ನೀವೇ ಹೇಳಬೇಕು. ಹಾಗಾಗಿ ದಯವಿಟ್ಟು ನಾವು ವಿನಂತಿಸುತ್ತಿದ್ದೇವೆ, ನಮಗೊಂದು ಸೂಕ್ತವಾದ ಮಾರ್ಗವನ್ನು ಮಾಡಿಕೊಡಿ. ನಮ್ಮ ಭವಿಷ್ಯ ಇದರ ಮೇಲೇ ಇದೆ. ನಮಗೆ ಈಗ ಎಜುಕೇಷನ್ ಇಲ್ಲ ಅಂದರೆ ನಾವು ಏನು ಮಾಡೋದು? ಈ ಥರ ರೋಡ್ ಇದ್ದರೆ ಯಾವ ರೀತಿ ಹೋಗೋದು ನಾವು ಸ್ಕೂಲಿಗೆ? ಅದಕ್ಕೆ ನೀವೇ ಉತ್ತರ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಪ್ರದೇಶದ ಜನರಿಗೆ ಮಣ್ಣಿನ ರಸ್ತೆಯೇ ಸಂಪರ್ಕ ಕೊಂಡಿಯಾಗಿತ್ತು. ಅದನ್ನ ಮಣ್ಣು ಹಾಕಿ ಮಳಿ ಮಾಡಲಾಗಿದೆ. ಈ ರಸ್ತೆ ವಿಮಾನ ವೇಳೆಯೂ ಹೆಚ್ಚು ಉಪಯೋಗಕ್ಕೆ ಬಂದಿತ್ತು. ವಿಮಾನ ನಿಲ್ದಾಣಕ್ಕೆ ಹತ್ತಿರ ಬರುವುದರಿಂದ ಈ ರಸ್ತೆ ರೈಲ್ವೆ ಇಲಾಖೆಗೂ ಅಗತ್ಯವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮನವಿ ನೀಡಲಾಗಿದೆ. ಆದರೂ ಪ್ರಯೋಜನವಂತೂ ಶೂನ್ಯ. ಯಾರಿಗೂ ಇದು ಒಂದು ಸಮಸ್ಯೆ ಎಂದು ಅನ್ನಿಸಿಯೇ ಇಲ್ಲ. ಇದರ ಪರಿಣಾಮ ಎಂದರೆ ಇಲ್ಲಿನ ಅಮಾಯಕ ಜನರು ಪ್ರಾಣವನ್ನ ಕಳೆದುಕೊಂಡಿರುವುದು. ಈ ಪ್ರದೇಶದಲ್ಲಿ ಒಟ್ಟು 10 ವರ್ಷಗಳಲ್ಲಿ 13 ಮಂದಿ ರೈಲಿನಡಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ವಯಸ್ಕರೇ ಹೆಚ್ಚು. ಬಾರಿ ಕಷ್ಟ ಆಪುಂಡು. ನನ್ನ ಮೈತ್ರಿ ಸಮಾನ ರೈಲ್ದಾರಿ ಸೈತದೆ ಹೆಚ್ಚು ಸಮಯ ಆಡತ್ತಿಜಿ ಮತ್ತು 500 ಸಾಯಿನಿ ಅಂಚಾನೆ ಎಂಚಾಲೊಂದು ಮಲ್ತು ದಾರಿ ಮಲ್ತು ಕೊರಲೇದಿಕ್ಕು ಎಂಕ್ಲು ದಾಲ ಉಪಯೋಗ ಎಂಕ್ಲಿಗೆ ಪಿರಾಯ ಆತುಂಡು ಪೋರೆ ಬೇರೆ ಕಷ್ಟ ಆಪುಂಡು. 3-11 ಮಾತು ಎಂಕ್ಲು ಪೋಪ ಅದಕ್ಕೆ ದಾಲ ಎಂಗ ಸಾಧ್ಯನೇ ಇಜ್ಜಿ ಎನ್ನ ಕಣ್ಣಾಣಿ ಇಲ್ಲಲ್ಲ ಬರ್ದಿಲ್ಲ ತವರ ಜಾಗಿದ್ದಿ ಎಂಚೆ ಬಾಬಿನಿ ಅಂಕುಲು ಅವನು ನಿಕ್ಲೆ ಐತಿ ವ್ಯವಸ್ಥೆ ಮಲ್ತು ಕೊರಲಿ ಇಜ್ಜಿನ ನಿಕ್ಲೆ ಕೊಂದು ಮಲ್ತು ಬರಲಿ ಮಲ್ಪುಡಿ. ಈ ಪ್ರದೇಶದಲ್ಲಿ ವಿಮಾನಗಳ ಹಾರಾಟದ ವೇಳೆ ರೈಲು ಬರುವುದು ಕೇಳಿಸದೇ ಇರುವುದು ಈ ಅಪಘಾತಗಳಿಗೆ ಕಾರಣ ಎನ್ನುತ್ತಾರೆ ಸ್ಥಳೀಯರು. ಸೆಪ್ಟೆಂಬರ್ 1 ತಿಂಗಳಲ್ಲಿ 18 ದನಗಳು ರೈಲಿನಡಿಗೆ ಬಿದ್ದು ಸಾವನ್ನಪ್ಪಿವೆ. ಇದರಲ್ಲಿ ಕ್ಲೆಮೆಂಟ್ ಲೋಬೋ ಅವರ 6 ದನಗಳು ಸೇರಿವೆ. ಈ ಪ್ರದೇಶದಲ್ಲಿ ಎಲ್ಲಾ ಮನೆಗಳಲ್ಲಿ ದನಗಳನ್ನ ಸಾಕುತ್ತಿದ್ದಾರೆ. ರೈಲು ಹಳಿಯ ಬಳಿಯ ಹುಲ್ಲಿನ ಆಸೆಯಿಂದ ದನಗಳು ತಿನ್ನಲು ಹೋಗ್ತಿವೆ. ರೈಲು ಬಂದಾಗ ಯದ್ವಾತದ್ವಾ ಓಡುವ ದನಗಳು ರೈಲಿನಡಿಗೆ ಬಿದ್ದು ಸಾವನ್ನಪ್ಪುತ್ತಿವೆ. ಹೀಗೆ ದನಗಳು ಸಾವನ್ನಪ್ಪುವುದರಿಂದ ಹೆಚ್ಚಿನವರು ದನಗಳನ್ನ ಮಾರಾಟ ಮಾಡಿದ್ದಾರೆ. ಈಗ ಕೇವಲ 5 ಮನೆಗಳಲ್ಲಷ್ಟೇ ದನಗಳಿವೆ. ಈ ಮೂಲಕ ಈ ಭಾಗದ ಜನರ ಜೀವನಾಧಾರವಾಗಿದ್ದ ಹೈನುಗಾರಿಕೆಗೂ ಹೊಡೆತ ಬಿದ್ದಿದೆ. ಮರವೂರಿನ ನಾಗರಿಕರ ರಸ್ತೆ ಸಮಸ್ಯೆ ಬಗ್ಗೆ ಇನ್ನಷ್ಟು ಹೇಳ್ತೀವಿ, ಆದ್ರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ಜನಮನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ವೀಕ್ಷಕರೇ, ನಾವಿವತ್ತು ಮಾತಾಡ್ತಿರುವಂತದ್ದು ಮರವೂರಿನ ರಸ್ತೆ ಸಮಸ್ಯೆಯ ಬಗ್ಗೆ. ರೈಲ್ವೆ ಹಳಿ ಕಾಮಗಾರಿಯಿಂದಾಗಿ ವಾಹನಗಳೇ ಈ ಕಡೆಗೆ ಬರಲ್ಲ. ಆದ್ರೂ ಕೂಡ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಅಷ್ಟಕ್ಕೂ ರೈಲ್ವೆ ಹಳಿ ಕಾಮಗಾರಿ ಯಾವಾಗ ಮುಗಿಯುತ್ತೆ ಅಂತ ಜಾತಕ ಪಕ್ಷಿಯಂತೆ ಕಾದು ಕುಳಿತುಕೊಂಡಿದ್ದಾರೆ ಇಲ್ಲಿನ ಜನರು. ಅತ್ತ ಕಡೆಯಿಂದ ರಸ್ತೆ ಸಂಪರ್ಕ ಇಲ್ಲದೆ ಇರುವುದರಿಂದ ಬೇರೆ ಇನ್ನಿತರ ಉದ್ಯಮಗಳನ್ನು ಕೂಡ ನಡೆಸಲು ಸಾಧ್ಯವಾಗುತ್ತಿಲ್ಲ. ಈ ಮೂಲಕ ಬಹಳ ದೊಡ್ಡ ಹೊಡೆತವೇ ಈ ಭಾಗದ ಜನರಿಗೆ ಸಿಕ್ಕಿದೆ. ಇಷ್ಟು ಮಾತ್ರವಲ್ಲದೆ ಕೃಷಿಗೂ ಸಾಕಷ್ಟು ಹೊಡೆತ ಬಿದ್ದಿದೆ. ಹೈನುಗಾರಿಕೆಯ ಜೊತೆಗೆ ಭತ್ತದ ಕೃಷಿ ಮಾಡಲಾಗುತ್ತಿದೆ. ಸಂಪರ್ಕ ರಸ್ತೆಯ ಕೊರತೆಯಿಂದಾಗಿ ಕೃಷಿ ಮಾಡಲು ಸಮಸ್ಯೆ ಕಾಡುತ್ತಿದೆ. ರಸ್ತೆ, ನೀರು ಸಹಿತ ಮೂಲ ಸೌಕರ್ಯ ಇಲ್ಲದೆ ಇಲ್ಲಿನ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಹಳಿ ಕಾಮಗಾರಿ ಆರಂಭಗೊಳ್ಳುವ ಮೊದಲು ಒಟ್ಟು 10 ಎಕರೆ ಜಾಗದಲ್ಲಿ ಭತ್ತದ ಕೃಷಿಯಾಗುತ್ತಿತ್ತು. ಸಂಪರ್ಕ ರಸ್ತೆಯ ಕೊರತೆಯಿಂದಾಗಿ ಕೃಷಿ ಮಾಡಲು ಸಮಸ್ಯೆಯಾಗಿದೆ. ಹೀಗಾಗಿ ಈ ಬಾರಿ ಕೇವಲ 3 ಎಕರೆ ಜಾಗದಲ್ಲಿ ಭತ್ತದ ಕೃಷಿಯನ್ನ ಮಾಡಲಾಗುತ್ತಿತ್ತು. ರಸ್ತೆ, ನೀರು ಸಹಿತ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಈವರೆಗೆ ಇಲ್ಲಿನ ಒಟ್ಟು 18 ಕುಟುಂಬಗಳು ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ. ಸಂಪರ್ಕ ರಸ್ತೆ ಇಲ್ಲದೆ ಮನೆಗಳಿಗೆ ಹೋಗಲು ಸಾಧ್ಯವಿಲ್ಲ. ನೀರಿನ ಪೈಪ್ ಹಾಕುವಂತಿಲ್ಲ. ಕೆಲವರು ಬಾಡಿಗೆ ಮನೆಯಲ್ಲಿದ್ದು ಸೆಪ್ಟೆಂಬರ್ 1 ತಿಂಗಳಲ್ಲಿ 4 ಕುಟುಂಬದ ಸದಸ್ಯರು ಮನೆಯನ್ನ ತ್ಯಜಿಸಿದ್ದಾರೆ. ಎಕರೆ ಸಾಗುವಳಿ ಮಲ್ಪಂತ ಇತ್ತ ಈ ರೈಲ್ವೆ ಅದು ಒಂದಿನ 2 ಎಕರೆ ಬರ್ತದೆ ಉಂಟು ಸಾಗುವಳಿ ಮಲ್ಪನೆ ಸಾಧ್ಯ ಇತ್ತು. ಅಡಮಟ್ಟದ ಪರಿಸ್ಥಿತಿ ಉಂಟು. ನರ ಮನೆಗೆ ಪೋಯರಾಪುಜಿ ಓಲು ಕಡಪರ್ಲ ಒಂದಿನ ಪರಿಸ್ಥಿತಿ ಎಂಕ್ಲೆ ನಿಕುಲೆ ರಕ್ಷಣೆ ಕೊಡ್ಬಂದು ಸಾಧ್ಯ ಮಲ್ತು ಹೊರಡು. ಎಂಗ್ಳು ಸಾಗುಲಿ ಮಲ್ತೊಂದುಲ್ಲ ಇತ್ತೆ ನೀಗೋಡು ಒಂಜೇ ಕಂಡ ಸಾಗುಲಿ ಮಲ್ಪುನು ಎಂಗ್ಳು ಪೊಯರೆ ಬಾರಿ ಬಂಗೊಂಡು ಒಂಜಿ ಮೂಜಿ ಪೆತ್ತ ಅಡಿಕೆ ಬಿಡ್ದುನು ಅಂಚೆ ಬಾರಿ ಮಲ್ಲ ಸಮಸ್ಯೆ ಆಯ್ತನು. ಜೋಕುಲ ರಡ್ಡು ಬಾರಿ ಬಂಗೋಡು ಸಾಲೆ ಪೋಪಿನಿ ದೇವಸ್ಥಾನ 30 ವರ್ಷ ಎಂಗ್ಳು ಪೋಪ ಇಡೆಗೆ ಸಿದ್ಧಿನಾಯಕ ದೇರೆ ಭಜನೆ ಮಲ್ಪೆರೆ ಅಂಚೆ ಜನಕುಲ್ಲ ಬರ್ಪಿನಕುಲ್ಲ ಕಮ್ಮಿ ಆತೀರಿ ಏರ್ಲ ಇಜ್ಜಿರತ್ತೆ ಉರಿಯೇ ಭಜನೆ ಮಲ್ಪುನು ಜನಕುಲ್ ಬಾರಿ ಕಮ್ಮಿ ಆತೀರಿ ಉರು ಮಲ್ಪೀರಿ ಬರಿಯರೆ ವಾಹನ ಬರಿಯರೆ ವ್ಯವಸ್ಥೆ ಇಜ್ಜಿ ಬರ್ಪಿನ ಅಂಚೆ ಬಾರಿ ಮಲ್ಲ ತಾಪತ್ರೆ ಆಯ್ತು. ಒಂದು ತಿಂಗಳ ಹಿಂದೆ ಲಿಂಗಪ್ಪ ದೇವಾಡಿಗ ಎಂಬುವರು ತೀವ್ರ ಅಸ್ವಸ್ಥರಾಗಿದ್ದು ಅವರನ್ನ ಮನೆಯಿಂದ ಕುರ್ಚಿಯಲ್ಲಿ ಕುಳ್ಳಿರಿಸಿ ದಂಡಿಗೆಯಲ್ಲಿ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ರಸ್ತೆ ಇಲ್ಲದೆ ಕಾಲು ದಾರಿಯಲ್ಲೇ ಕೊಂಡೊಯ್ದುದರಿಂದ ತಡವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಮೆದುಳು ಸ್ರಾವ ಉಂಟಾಗಿ ಅವರು ಮೃತಪಟ್ಟಿದ್ದಾರೆ ಎನ್ನುತ್ತಾರೆ ಸ್ಥಳೀಯರು. ಇಷ್ಟರ ಮಟ್ಟಿಗೆ ಸಮಸ್ಯೆಗಳು ಕಾಡುತ್ತಿದ್ರೂ ಜನಪ್ರತಿನಿಧಿಗಳಿದ್ದು ಮಾತ್ರ ಈ ಸಮಸ್ಯೆಯತ್ತ ದಿವ್ಯ ಮೌನ. ರೈಲ್ವೆ ಇಲಾಖೆ, ಸಂಸದರು, ಶಾಸಕರು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ಗೂ ಮನವಿ ಮಾಡಲಾಗಿದೆ. ಈ ಪ್ರದೇಶದ ಜನರಿಗೆ ಮಣ್ಣಿನ ರಸ್ತೆಯೇ ಸಂಪರ್ಕ ಕೊಂಡಿಯಾಗಿತ್ತು. ಅದನ್ನ ಮಣ್ಣು ಹಾಕಿ ಮುಚ್ಚಿ ರೈಲು ಹಳಿ ಮಾಡಲಾಗಿದೆ. ಈ ರಸ್ತೆ ವಿಮಾನ ದುರಂತದ ವೇಳೆಯೂ ಹೆಚ್ಚು ಉಪಯೋಗಕ್ಕೆ ಬಂದಿತ್ತು. ವಿಮಾನ ನಿಲ್ದಾಣಕ್ಕೆ ಹತ್ತಿರ ಬರುವುದರಿಂದ ಈ ರಸ್ತೆ ರೈಲ್ವೆ ಇಲಾಖೆಗೂ ಅಗತ್ಯವಾಗಿದೆ. ಇಲ್ಲಿ ರಸ್ತೆಯ ಅಗತ್ಯ ರೈಲ್ವೆಗೂ ಇದೆ. 5 ವರ್ಷಗಳಿಂದ ಸಂಪರ್ಕ ರಸ್ತೆಗೆ ಮನವಿ ಮಾಡುತ್ತಿದ್ದೇವೆ. ಆದರೆ ಯಾರಿಗೂ ನಮ್ಮ ಗೋಳು ಕೇಳುತ್ತಿಲ್ಲ ಎನ್ನುವುದು ಸ್ಥಳೀಯರ ಆರೋಪ. ಒಂದು 6-7 ವರ್ಷಗಳಿಂದ ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಅವರು ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೂಡ ಕೊಟ್ಟಿದ್ದಾರೆ. ರೈಲ್ವೆ ಮೀಟಿಂಗ್ ಕರೆಯುವಾಗ ರೈಲ್ವೆ ಅಧಿಕಾರಿಗಳು ಅವರ ಎದುರು ಯಾವುದೇ ಶಬ್ದವನ್ನು ಮಾತಾಡದೆ ಅವರು ಹೇಳಿದ್ದಕ್ಕೆ ಎಲ್ಲದಕ್ಕೆ ತಲೆಯಾಡಿಸಿಕೊಂಡು ಒಪ್ಪಿಗೆಯನ್ನು ನೀಡುತ್ತಾರೆ. ಆದರೆ ರೈಲ್ವೆ ಅಧಿಕಾರಿಗಳಲ್ಲಿ ಹತ್ತಿರ ನಾವು ಹೋದಾಗ ಅವರು ದರ್ಪದ ಒಂದು ವರ್ತನೆಯನ್ನು ನಮ್ಮ ಮೇಲೆ ತೋರಿಸ್ತಾರೆ. ಯಾಕೆಂದರೆ ನಾವು 5 ವರ್ಷಗಳಿಂದ ಸತತ ಮನವಿ ಕೊಡ್ತಿದ್ದೇವೆ. ಆಗ ಅವರು ಏನೂ ಹೇಳಿಲ್ಲ. ಆಗ 1.5 ತಿಂಗಳ ಮುಂಚೆ ಮನವಿ ಕೊಡುವಾಗ ಹೇಳಿದರು, ನೀವು ರೈಲ್ವೆಗೆ 1.5 ಕೋಟಿ ಹಣ ಕಟ್ಟಬೇಕು, ಸರ್ವೆ ಆಗಬೇಕು, ಸ್ಕೆಚ್ ಆಗಬೇಕು ಡೆಲ್ಲಿಯಿಂದ. ಅದೇ ಈ ವಿಷಯವನ್ನು ಅವರು 5 ವರ್ಷದಿಂದ ಮುಂಚೆ ರೈಲ್ವೆ ಅಧಿಕಾರಿಗಳು ಮಾಡ್ತಿದ್ರೆ ನಾವು ಆ ವಿಷಯವನ್ನು ನಮ್ಮ ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ತಿಳಿಸ್ತಿದ್ದೆವು. ಆದರೂ ಸಹ ನಾನು ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ಗೆ ತಿಳಿಸಿದೆ. ಅದಕ್ಕೆ ಅವರು ಕೋಪಗೊಂಡು ಪುನಃ ರೈಲ್ವೆ ಅಧಿಕಾರಿಗಳಿಗೆ ಫೋನ್ ಮಾಡಿದರು, ನೀವು ಆ ವಿಷಯದ ಬಗ್ಗೆ ಏನು ಹೇಳಿದ್ದೀರಿ ಅಂತ. ಆದಮೇಲೆ 2 ಬಾರಿ ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ ನಮ್ಮ ಶಾಸಕರಾದ ಉಮಾನಾಥ್ ಕೋಟ್ಯಾನ್ 3 ಬಾರಿ ರೈಲ್ವೆ ಅಧಿಕಾರಿಗಳನ್ನು ಮೀಟಿಂಗ್ ಕರೆದರು. ಆದರೆ ಆ ಮೀಟಿಂಗಿಗೆ ಬರದೆ ತಮ್ಮ ಒಂದು ಮಾನವೀಯತೆ ಇಲ್ಲದ ದರ್ಪದ ವರ್ತನೆಯನ್ನು ನಮ್ಮ ರೈಲ್ವೆ ಅಧಿಕಾರಿಗಳು ತೋರಿಸಿರುತ್ತಾರೆ.
ಮತ್ತು ಈ ರೈಲ್ವೆ ಇದರಿಂದ ಅಲ್ಲಿಂದಾಗಿ 11 ವರ್ಷದಲ್ಲಿ ಸಾಧಾರಣ ಮರವೂರಿನ ಜನತೆ ಒಂದು 13 ಜನ ಸಾವಿಗೀಡಾಗಿದ್ದಾರೆ ರೈಲಿನಡಿಗೆ ಬಿದ್ದು. ಯಾಕೆಂದರೆ ಇಲ್ಲಿ ರೈಲು ಮತ್ತು ವಿಮಾನ ಬರುವ ಸಮಯ ಒಂದೇ ಆಗುವಾಗ ರೈಲಿನ ಶಬ್ದ ಕೇಳ್ತಾ ಇರಲಿಲ್ಲ. ಹೆಚ್ಚಿನಾಗಿ ಪ್ರಾಯದವರೇ ಈ ರೈಲಿನಡಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಅದು ಅಲ್ಲದೆ ಒಟ್ಟಿಗೆ ಇಲ್ಲಿ ಅಂತ ಹೇಳ್ಬೇಕಂದ್ರೆ 40-50 ಮರಣ ಆಗಿದೆ ಈ ರೈಲ್ವೆ ಪಟ್ಟಿಯಲ್ಲಿ. ಅಂದರೆ ಹೊರಗಿನವರು ಬಂದು ಕೂಡ ಬಿದ್ದಿರ್ತಾರೆ. ನಮಗೆ ಮರವೂರಿನ ಲೆಕ್ಕದಲ್ಲಿ 13 ಜನ ಹಾಗೂ ಇಲ್ಲಿ ಒಂದು 18 ಮನೆಯಲ್ಲಿ ದನ ಸಾಕಾಣಿಕೆ ಮಾಡಿ ಅದರಿಂದಲೇ ಜೀವನ ಸಾಗಿಸ್ತಿದ್ರು. ಈಗ ಎಲ್ಲಿ ತನಕ ಆಗಿದೆ ಅಂದರೆ ತಿಂಗಳಿಗೆ 10-15 ದನಗಳು ಬೀಳ್ತಾ ಇದೆ. ಆದ್ದರಿಂದ ಈಗ ಕೇವಲ 3 ಮನೆಯಲ್ಲಿ ದನಗಳನ್ನು ಸಾಕ್ತಿದ್ದಾರೆ. ಉಳಿದ ಮನೆಯವರೆಲ್ಲ ದನಗಳನ್ನು ಮಾರಿದ್ದಾರೆ. ಅದಲ್ಲದೆ ಈಗ ಇಲ್ಲಿ ಕೃಷಿ ಭೂಮಿ ಮಾಡ್ತಿದ್ರು. ಅಂದರೆ ಎಲ್ಲ ಮರೂರಿನಲ್ಲಿ ನೀವು ಬೇಕಾದರೆ ಒಮ್ಮೆ ಆ ಕೃಷಿ ಭೂಮಿಯ ವೀಕ್ಷಣೆಯನ್ನು ಕೂಡ ಮಾಡ್ಬೋದು. ಯಾಕೆಂದರೆ ಆಚೆ ಬದಿಯಿಂದ ಕೃಷಿ ಭೂಮಿ ಇರುವುದು, ಈಚೆ ಬದಿಯಿಂದ ಮನೆ ಇರುವುದರಿಂದ ಅವರಿಗೆ ಭತ್ತದ ವ್ಯವಸಾಯದ ಸಾಮಗ್ರಿಗಳನ್ನು ಸಾಗಿಸಲು ತುಂಬ ಕಷ್ಟಕರವಾದ್ದರಿಂದ ಅವರು ಆ ವ್ಯವಸಾಯವನ್ನು ಬಿಟ್ಟಿದ್ದಾರೆ. ಯಾಕೆಂದರೆ ಮೊದಲು ಈಗ 2 ಎಕರೆ ಮಾಡ್ತಿದ್ದಾರೆ ಅವರ ಮನೆ ಖರ್ಚಿಗೆ ಮಾತ್ರ. ಮೊದಲು ನಾವು ಮರವೂರಿನವರು ಎಲ್ಲಿ ಅಂತಂದರೆ ಈಚೆ ಮನೆಯವರಿಂದಲೇ ನಮ್ಮ ಮನೆಗೆ ಆಗುವ ಅಕ್ಕಿಯನ್ನು ಇಡೀ ಮರವೂರಿನ ಜನತೆ ಇಲ್ಲಿ ಮನೆಯಿಂದಲೇ ಕೊಂಡುಕೊಳ್ತಿದ್ರು, ಅಂಗಡಿಯಿಂದ ತರ್ತಿರಲಿಲ್ಲ. ಆದ್ದರಿಂದ ಅದು ಕೂಡ ಈಗ ಸ್ಥಗಿತ ಆಗಿದೆ. ನಾವು ಪ್ರತಿಯೊಂದಕ್ಕೂ ಹೊರಗಿನವರನ್ನು ಅವಲಂಬಿಸಬೇಕಾಗಿದೆ. ಮತ್ತು ನೀರಿನ ವ್ಯವಸ್ಥೆ, ನಮಗೆ ಮೂಲಭೂತ ಸೌಕರ್ಯಗಳಾದ ದಾರಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಯಾಕೆಂದರೆ ರೈಲಿನ ಪಟ್ಟಿಯ ಬದಿಯಲ್ಲಿ ನೀರಿನ ಪೈಪನ್ನು ಕೂಡ ಹಾಕಲು ಈ ರೈಲ್ವೆ ಅಧಿಕಾರಿಗಳು ಬಿಡ್ತಾ ಇಲ್ಲ. ಅದಲ್ಲದೆ ದಾರಿದೀಪದ ವ್ಯವಸ್ಥೆ ಇಲ್ಲ. ಇಲ್ಲಿ 6 ಗಂಟೆಯ ನಂತರ ಸಂಚರಿಸುವುದೆಂದರೆ ನಾವು ಹೇಳಿದರೆ ಶಬರಿಮಲೆ ಕಾಡಿನಲ್ಲಿ ಸಂಚರಿಸಿದ ಹಾಗೆ. ಅತ್ತ ಕರ್ಗತ್ತಲಲ್ಲಿ ಇಲ್ಲಿ ಜೀವನ ಸಾಗಿಸ್ತಿದ್ದಾರೆ. ಮತ್ತೊಂದು 1.5 ತಿಂಗಳ ಮುಂಚೆ ನನ್ನ ದೊಡ್ಡಪ್ಪ ಅವರು 1.5 ತಿಂಗಳ ಮುಂಚೆ ಹುಷಾರಿಲ್ಲದೆ ಬಿದ್ದರು. ಆಗ ಅವರನ್ನು ಸಾಗಿಸಲು ಸೂಕ್ತವಾದ ವಾಹನದ ವ್ಯವಸ್ಥೆ ಇಲ್ಲದಿದ್ದಾಗ ನಾವು ಕೃಷಿಯಲ್ಲಿ ಇಟ್ಕೊಂಡು ಹೋದೆವು. ಆದರೆ ಆಸ್ಪತ್ರೆಗೆ ಸಾಗಿಸುವಾಗ ಅವರಿಗೆ ಬ್ರೈನ್ ಇದಾಗಿ ಅಟ್ಯಾಕ್ ಆಗಿದೆ. ಆದ್ದರಿಂದ ಅವರನ್ನು ಬದುಕಿಸಲಿಕ್ಕೆ ಆಗಲಿಲ್ಲ ನಾವು ವ್ಯವಸ್ಥೆ ಇದ್ದರೆ. ಅದಲ್ಲದಿದ್ದರೆ ಸಹ ಒಂದು 10 ವರ್ಷದಿಂದ ಬಿದ್ದ ವಿಮಾನ ದುರಂತಕ್ಕೆ ಸಹ ಇದೇ ಒಂದು ದಾರಿಯ ವ್ಯವಸ್ಥೆಯ ಒಂದು ವ್ಯವಸ್ಥೆ ಇತ್ತು. ಆಗ ಕೂಡ ನಾವು ಕೆಲವರನ್ನು ಸಾಗಿಸಲು ಅದೇ ಮಣ್ಣಿನ ರಸ್ತೆಯನ್ನು ಉಪಯೋಗಿಸ್ತಿದ್ದೆವು. ಆದ್ದರಿಂದ ನಾವು ಕೇಳುವುದು ರೈಲ್ವೆ ಇಲಾಖೆಯವರಿಗೂ ಈ ದಾರಿ ವ್ಯವಸ್ಥೆ ಅಗತ್ಯವಿದೆ. ಯಾಕಂದರೆ ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ನಿಂತರೆ ಇಲ್ಲಿ ರೈಲ್ವೆ ಅವರನ್ನು ನೋಡ್ಬೋದು. ಟ್ರಾಲಿಯಲ್ಲಿ ಸಾಮಗ್ರಿಗಳನ್ನು ಸಾಗಿಸ್ತಾರೆ. ಅಷ್ಟು ಉದ್ದದ ಎಲೆಕ್ಟ್ರಿಕಲ್ ಕಂಬಗಳನ್ನು 5-6 ಮಂದಿ ಸಾಗಿಸ್ತಿದ್ದಾರೆ. ಅಂದರೆ ಅವರ ಜೀವಕ್ಕೆ ಅಪಾಯ ಆದರೆ ಅಧಿಕಾರಿಗಳಿಗೇನಿಲ್ಲ. ಅಂದರೆ ಎಲ್ಲಿಂದಲೂ ಬಂದಿರುತ್ತಾರೆ ಕೆಲಸಕ್ಕೆ ತನ್ನ ಜೀವನ ಇದಕ್ಕೋಸ್ಕರ, ಆಧಾರಕ್ಕೋಸ್ಕರ. ಆದ್ದರಿಂದ ನಾವು ರೈಲ್ವೆ ಅಧಿಕಾರಿಗಳಲ್ಲಿ ವಿನಂತಿ ಮಾಡುವುದು ಇಷ್ಟೇ. ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಅವರ ಹತ್ರ ಡೆಲ್ಲಿ ಅಧಿಕಾರಿ ಬಂದಾಗ ಮಾತಾಡಿದ್ರು. ಆಗ ಡೆಲ್ಲಿ ಅಧಿಕಾರಿ ಸಮ್ಮತಿ ಸೂಚಿಸಿದ್ರು. ಆಗ ನಮಗೆ ಬಹಳ ಸಂತೋಷ ಆಗಿತ್ತು. ಯಾಕೆಂದರೆ ನಮ್ಮ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಅವರು ಕೂಡ ದರ್ಪದ ಮಾತುಗಳನ್ನೇ ಮಾತಾಡಿದರು. ನಿಮಗೆ ಆಗುವುದಾದರೆ ಮಾಡಿ ತೋರಿಸಿ, ಇಲ್ಲದಾದರೆ ನಾನು ಹೇಗೆ ಮಾಡಬೇಕೆಂಬುದು ನನಗೆ ತಿಳಿದಿದೆ. ಆಗ ಡೆಲ್ಲಿ ಅಧಿಕಾರಿ ಅದಕ್ಕೆ ಸಹಮತ ಸೂಚಿಸಿದ. ಆದರೆ ಒಂದು 10 ದಿವಸ ಬಿಟ್ಟು ಇವರ ರೈಲ್ವೆ ಅಧಿಕಾರಿಗಳ ಹತ್ರ ಹೋಗುವಾಗ ಅವರು ಪುನಃ ಪ್ಲೇಟ್ ಚೇಂಜ್ ಮಾಡಿದರು. ಅಂದರೆ ನಮಗೆ ರಿವರ್ಸ್ ಮಾಡಿದರು, ನೀವು 1.5 ಕೋಟಿ ಹಣ ಕಟ್ಟಿ ಅಂತ. ಆದರೂ ಸಹ ನಾವು ರೈಲ್ವೆ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೇವೆ. ನಾವು 5 ಲಕ್ಷ ಹಣ ಊರಿನವರು ಸೇರಿ ಕಟ್ಟಲಿಕ್ಕೂ ತಯಾರಿದ್ದೇವೆ. ಆದ್ದರಿಂದ ನಮಗೆ ದಾರಿ ವ್ಯವಸ್ಥೆ ಒಂದು ಅತಿ ಬೇಗವಾಗಿ ಆಗಬೇಕು. ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನದಲ್ಲಿ ಉಗ್ರ ರೂಪದ ಹೋರಾಟವನ್ನು ಮಾಡಲು ಸದಾ ಸಿದ್ಧ ಅಂತ ಹೇಳುತ್ತಾ ನಾನು ವಿನಂತಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಅಡಿಕೆ, ತೆಂಗು, ಭತ್ತಗಳನ್ನ ಬೆಳೆಸಿ ಕೃಷಿ ಸಂಪತ್ತಿಗೆ ಅಪಾರ ಕೊಡುಗೆಗಳನ್ನ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿನ ಕೆಲವೊಂದು ಕೃಷಿ ಸಾಮಗ್ರಿಗಳು ವಿದೇಶಕ್ಕೂ ರಫ್ತಾಗುತ್ತೆ. ರಸ್ತೆ ಸಂಪರ್ಕ ಕೊರತೆಯಿಂದಾಗಿ ಈ ಭಾಗದ ಜನರಿಗೆ ಕೃಷಿ ಮಾಡಲು ಸಮಸ್ಯೆ ಕಾಡ್ತಿದೆ. ಮಾತ್ರವಲ್ಲದೆ ರಸ್ತೆ ಇಲ್ಲದೆ ಇರೋದ್ರಿಂದ 4 ಸದಸ್ಯರು ಈ ಏರಿಯಾ ಬಿಟ್ಟು ಮನೆಯನ್ನೇ ತ್ಯಜಿಸಿದ್ದಾರೆ. ಸುಮಾರು 5 ವರ್ಷದ ಹಿಂದೆ ರೈಲ್ವೆ ಹಳಿಯ ಕಾಮಗಾರಿ ಪ್ರಾರಂಭವಾದಾಗಿನಿಂದ ರೈಲ್ವೆ ಹಳಿಯನ್ನೇ ತಮ್ಮ ದಾರಿಯನ್ನಾಗಿಸಿಕೊಂಡು ಪ್ರತಿನಿತ್ಯ ಪರದಾಟದ ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ತಂದೊಡ್ಡುತ್ತಿರುವ ಸಮಸ್ಯೆ ಎಷ್ಟರ ಮಟ್ಟಿಗೆ ಕಾಡುತ್ತಿದೆ ಎಂದರೆ, ರೈಲ್ವೆ ಹಳಿಯ ಸಮಸ್ಯೆಯಿಂದಾಗಿ ಯುವತಿಯರಿಗೆ ಮದುವೆ ಸಂಬಂಧವೇ ಕುದುರುತ್ತಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು, ವೃದ್ಧರು, ಮಹಿಳೆಯರು ಎಲ್ಲಾ ಇದೇ ರೈಲ್ವೆ ಹಳಿಯಲ್ಲಿ ನಡೆದಾಡುವ ಪರಿಸ್ಥಿತಿ ಎದುರಾಗಿದೆ. ಮಕ್ಕಳನ್ನ ಶಾಲೆಗೆ ಕಳುಹಿಸುವಾಗ, ಅವರು ಶಾಲೆಯಿಂದ ಬರುವಾಗ ಪೋಷಕರು ಜೊತೆಗಿರಬೇಕಾಗ್ತದೆ. ಎಷ್ಟೋ ರೋಗಿಗಳು ಇಲ್ಲಿನ ದಾರಿಯಿಂದಾಗಿಯೇ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪಲು ಸಾಧ್ಯವಾಗದೆ ಸಾವನ್ನಪ್ಪಿದ ಘಟನೆಯೂ ನಡೆದಿದೆ. ಈ ಪ್ರದೇಶದಲ್ಲಿ ಪರ್ಯಾಯ ರಸ್ತೆ ಇಲ್ಲದ ಕಾರಣ ರೈಲ್ವೆ ಕಾಮಗಾರಿಗೆ ತೊಡಕಾಗಿದೆ.
ಕಾಮಗಾರಿಯ ಸಾಧನಗಳನ್ನ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸಬೇಕಾದ್ರೆ ಅದು ಎರಡನೇ ರೈಲು ಹಳಿಯನ್ನ ಬಳಸಿ ಟ್ರಾಲಿ ಮೂಲಕ ಕೊಂಡೊಯ್ಯಲಾಗುತ್ತದೆ. ಬೇರೆ ರಸ್ತೆ ಇದ್ರೆ ಅಗತ್ಯ ಸಾಮಗ್ರಿಗಳನ್ನ ಲಾರಿ ಮೂಲಕವೇ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ಅಲ್ಲದೆ ವಿದ್ಯುತ್ ಚಾಲಿತ ರೈಲು ಇಲ್ಲಿ ಸಂಚರಿಸುವುದರಿಂದ ರೈಲು ಹಳಿಗಳಿಗೆ ರಕ್ಷಣಾ ಕವಚವನ್ನ ಮುಂದೆ ಹಾಕಲಾಗುತ್ತಿದೆ. ಆಗ ಇಲ್ಲಿನ ನಿವಾಸಿಗಳಿಗೆ ಕಾಲುದಾರಿಯೂ ಇಲ್ಲವಾಗುವ ಭೀತಿ ಇದೆ. ಇದರಿಂದಾಗಿ ಸಂಪರ್ಕ ಕಡಿತಗೊಳ್ಳುವ ಆತಂಕ ಉಂಟಾಗಿದೆ. ರಸ್ತೆ ಸಮಸ್ಯೆ ಒಂದು ಕಡೆಯಾದ್ರೆ ಸಂಜೆ ವೇಳೆ ಮನೆ ಮಂದಿ ಮನೆಗೆ ಹಿಂದಿರುಗಿ ಬರುವಾಗ ಮನೆಯವರಲ್ಲಿ ಏನೋ ಒಂದು ಆತಂಕ. ಯಾಕಂದ್ರೆ ಈ ಹಿಂದೆ ಅದೆಷ್ಟೋ ರೈಲ್ವೆ ಅಪಘಾತಗಳು ಕೂಡ ಇದೇ ರೈಲ್ವೆ ಹಳಿಯ ಮೇಲೆ ಸಂಭವಿಸಿದ್ದು ಜನರು ಜೀವವನ್ನ ಕೈಯಲ್ಲಿ ಹಿಡಿದು ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಮ್ಮಲ್ಲಿ ಈ ಮರವರು ಭಾಗದಲ್ಲಿ ಬಹುಶಃ ಸುಮಾರು ಒಂದು 35 ಮನೆಗಳಿದೆ. ನಿನ್ನೆ ನೀವು ನಮ್ಮ ಉದಯನಿ ಮ್ಯಾಗಝಿನ್ನಲ್ಲಿ ಕೂಡ ನೀವು ಬಹುಶಃ ಎಲ್ಲರೂ ಗಮನಿಸಿರಬಹುದು. ನಮ್ಮ ಮರವರಿನ ಅವಸ್ಥೆ ಹೇಗಾಗಿದೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಅಂತಿದೆ, ಇಲ್ಲಿಗೆ ಒಂದು ಹೆಣ್ಣು ಕೊಡಲಿಕ್ಕಾಗಿ ಇಲ್ಲಿಂದ ಒಂದು ಹೆಣ್ಣು ತಗೊಂಡು ಹೋಗಲಿಕ್ಕೆ ಕೂಡ ನಮಗೆ ಈ ಮಾರ್ಗದ ವ್ಯವಸ್ಥೆ ಇಲ್ಲದೆ ಇವತ್ತು ಬಹಳ ಸಮಸ್ಯೆ ಆಗಿದೆ. ನಮ್ಮ ಈ ಶಾಲಾ ಮಕ್ಕಳ ಶಾಲೆಗೆ ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಹೇಳುವಂತಿಲ್ಲ. ನಾವು ಒಂದು 2-3 ಸಲ ಮಾನ್ಯ ನಳಿನ್ ಕುಮಾರ್ ಸರ್ಗೆ ಕೂಡ ಈ ಬಗ್ಗೆ ಮನವಿಯನ್ನು ನೀಡಿದ್ದೇವೆ. ಹಾಗೆ ನಮ್ಮ ಇಲ್ಲಿ ನಮ್ಮ ಜೊತೆಗಿರುವಂಥ ಸತೀಶ್ ದೇವಡಿಗರು ಕೂಡ ಈ ಬಗ್ಗೆ ಸಾಕಷ್ಟು ನಾವು ಈ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ. ಅವರು ನಮಗೆ ಇದರಲ್ಲಿ 2 ವಿಭಾಗ ಇದೆ. ಒಂದು ನಮ್ಮ ಪಾಲ್ಘಾಟ್ ರೈಲ್ವೆ, ಮತ್ತೊಂದು ಕೊಂಕಣ್ ರೈಲ್ವೆ ಅಂತ. ನಮಗೆ ಒಂದು ಸಲ ಪರ್ಮಿಷನ್ ಕೊಟ್ಟು ನಮ್ಮನ್ನು ಕಾಲುದಾರಿ ಮಾಡಲು ಅವಕಾಶ ಮಾಡಿಕೊಟ್ಟು ಮತ್ತೆ ನಮ್ಮನ್ನು ಜೈಲಿಗೆ ಕರೆದುಕೊಳ್ಳುವಂಥ ವಿಚಾರ ಕೂಡ ಮಾಡಿದರು. ಹಾಗಾಗಿ ನಾವು ಏನು ವಿನಂತಿ ಮಾಡೋದು ಅಂತ ಹೇಳಿದರೆ, ದಯವಿಟ್ಟು ನಮಗೆ ಇಲ್ಲಿ ರಸ್ತೆ ವ್ಯವಸ್ಥೆ ತಾವು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಏನು ಮನೆಗಳುಂಟು ಅಕ್ವೈರ್ ಮಾಡಲಿ, ನಮಗೆ ಬೇಡ ಈ ಜಾಗ. ನಮ್ಮ ಮಕ್ಕಳು ಕಣ್ಣೆದುರು ಸಾಯ್ತಾ ಇದ್ದಾರೆ, ನಮಗೆ ಈ ಜಾಗ ಬೇಡ. ನಮಗೆ ಮಾರ್ಗದ ವ್ಯವಸ್ಥೆ ಮಾಡಿಕೊಡಬೇಕು. ಇಲ್ಲದಿದ್ದರೆ ನಮ್ಮ ಈ ಇದ್ದ ಜಾಗವನ್ನು ಕೂಡ ಅಕ್ವೈರ್ ಮಾಡಲಿ. ನಾವು ದಯವಿಟ್ಟು ಈಗ ಇಲ್ಲದಿದ್ದರೆ ನಮಗೆ ದಯಾಮರಣ ಕರುಣಿಸಲಿ. ಯಾಕೆಂದರೆ ನಾವು ಇಲ್ಲಿ ಬದುಕಿದ್ದು ಕೂಡ ಸತ್ತಿದ್ದೇವೆ. ಅದಕ್ಕಾಗಿ ನಾವು ಇಷ್ಟೇ ಹೇಳುವುದಿಲ್ಲಿ, ದಯವಿಟ್ಟು ನಮಗೆ ಇಲ್ಲಿಯ ಸಮಸ್ಯೆ ಮರವೂರಿನ ಒಂದು 300 ಮೀಟರ್ ದೂರದಲ್ಲಿ ಇರತಕ್ಕಂಥ ಮನೆಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಇಲ್ಲದಿದ್ದರೆ ನಮಗೆ ನಮ್ಮ ಮನೆಗಳನ್ನೆಲ್ಲ ಅಕ್ವೈರ್ ಮಾಡಿ ನಮಗೆ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಿಮ್ಮಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಶಾಂತ ರೂಪದಲ್ಲಿ ನಾವು ಇವತ್ತು ನಿಮ್ಮಲ್ಲಿ ನಿಮ್ಮ ಚಾನೆಲ್ ಮೂಲಕ ನಾವು ವಿನಂತಿ ಮಾಡಿಕೊಳ್ತೇವೆ ನಮ್ಮ ಜನಪ್ರತಿನಿಧಿಗಳನ್ನು. ಧನ್ಯವಾದಗಳು. ಈ ಪ್ರದೇಶದಲ್ಲಿ ನಡೆಯುತ್ತಿರುವ ಕಾಮಗಾರಿ ಮತ್ತು ಅದರಿಂದ ಸ್ಥಳೀಯ ನಿವಾಸಿಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತಂತೆ ಸಂಬಂಧಪಟ್ಟ ರೈಲ್ವೆ ಇಂಜಿನಿಯರ್ಗಳನ್ನ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ನಡೆಸಿ ಅವರು ನೀಡುವ ವರದಿಯ ಆಧಾರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದ ರೈಲ್ವೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಆದರೆ ಅದು ಯಾವಾಗ ಈಡೇರುತ್ತದೆ ಎನ್ನುವ ಪ್ರಶ್ನೆಯನ್ನ ಈ ಭಾಗದ ಜನತೆ ಕೇಳುತ್ತಿದ್ದಾರೆ. ಇಲ್ಲಿ ರಸ್ತೆ ನಿರ್ಮಿಸಲು ರೈಲ್ವೆ ಇಲಾಖೆಗೆ ಈಗಾಗಲೇ ಮನವಿ ಮಾಡಲಾಗಿದೆ. ಸರ್ಕಾರ ನಿಗದಿಪಡಿಸಿದ ಮೌಲ್ಯವನ್ನ ಕಟ್ಟಿದಲ್ಲಿ ರಸ್ತೆಗೆ ಜಾಗವನ್ನ 30 ವರ್ಷಕ್ಕೆ ಲೀಸ್ಗೆ ಕೊಡಲಾಗುವುದೆಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮೊತ್ತವನ್ನ ಗ್ರಾಮ ಪಂಚಾಯಿತಿಗೆ ಭರಿಸುವುದು ಕಷ್ಟ. ಈ ಭಾಗದಲ್ಲಿ ನೀರಿನ ಸಮಸ್ಯೆಯು ಕಾಡುತ್ತಿದ್ದು ರೈಲು ಹಳಿ ಅಡ್ಡವಿರುವ ಕಾರಣ ಕುಡಿಯುವ ನೀರಿನ ಪೈಪ್ ಅಳವಡಿಸಲು ಸಾಧ್ಯವಾಗುತ್ತಿಲ್ಲ ಎನ್ನುವುದು ಪಂಚಾಯತ್ ಅಧ್ಯಕ್ಷರು ಹೇಳುತ್ತಿರುವ ಮಾತು. ಹೀಗೆ ಹಲವು ಸಮಸ್ಯೆಗಳನ್ನು ಸೃಷ್ಟಿಸಿರುವ ಮರವೂರಿನ ಸಮಸ್ಯೆಗೆ ಪರಿಹಾರ ಒದಗಿಸುವುದು ಅಸಾಧ್ಯವಾದ ಮಾತು ಎನ್ನಲ್ಲ. ಆದರೆ ಎಲ್ಲರನ್ನ ಕಾಡುತ್ತಿರುವ ಸಮಸ್ಯೆ ಎಂದರೆ ಇಚ್ಛಾಶಕ್ತಿಯ ಕೊರತೆ. ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ರೈಲ್ವೆ ಇಲಾಖೆಯ ಜೊತೆಗೆ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಶೀಘ್ರವೇ ಇತ್ಯರ್ಥಪಡಿಸಬಹುದು. ಆದರೆ ಜನಪ್ರತಿನಿಧಿಗಳು ಮನಸ್ಸು ಮಾಡುತ್ತಿಲ್ಲ ಎನ್ನುವುದು ಜನರ ಆರೋಪ. ಇನ್ನಾದರೂ ಜನಪ್ರತಿನಿಧಿಗಳು ರೈಲ್ವೆ ಅಧಿಕಾರಿಗಳು ಈ ಸಮಸ್ಯೆಯ ಬಗ್ಗೆ ಕಣ್ತೆರೆಯಲೆ. ಈ ಮೂಲಕ ಕಳೆದ 5 ವರ್ಷಗಳಿಂದ ಇಲ್ಲಿನ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಮುಕ್ತಿ ದೊರಕಲಿ ಎನ್ನುವುದು ಎಲ್ಲರ ಆಶಯವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಜನರು ಪಡುವಂತಹ ಕಷ್ಟಗಳನ್ನ. ಆದ್ರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಅಭಿವೃದ್ಧಿ ಆಗ್ತಿದೆ ಎಂದು ಹೇಳ್ತಿದ್ದಾರೆ. ಆದ್ರೆ ಈ ಊರಿನ ಜನರ ಸಮಸ್ಯೆಯನ್ನ ಮಾತ್ರ ರೈಲ್ವೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನೋಡ್ತಾ ಇಲ್ಲ. ಇನ್ನಾದ್ರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲಿ ಎಂಬುದೇ ನಮ್ಮ ಆಶಯ. ಇದು ಈ ಹೊತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಮಾಡ್ತೇವೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನಡಿ ಮುನ್ನಡೆಗಾಗಿ. ನಮಸ್ಕಾರ.